ಈ ಮದುವೆ ಮುಂಜಿ ಹಬ್ಬ ಹರಿದಿನಗಳು ಮುಂತಾದ ಒಂದು ಶುಭ ಸಂದರ್ಭಗಳಲ್ಲಿ ಒಂದು ಕಾಬೂಲ್ ಕಡಲೆ ಮತ್ತು ತೊಂಡೆಕಾಯಿ ಇಲ್ಲದಂತ ಒಂದು ರೆಸಿಪಿ ನಾವು ಕಾಣಲು ಸಾಧ್ಯ ಇಲ್ಲ. ಎಲ್ಲ ಒಂದು ಸಂದರ್ಭಗಳಲ್ಲೂ ಕೂಡ ಇದು ಒಂದು ಆ ಸಮಾರಂಭದ ಮೆರುಗನ್ನು ಹೆಚ್ಚಿಸ್ತದೆ ಕೂಡ. ಇವತ್ತು ನಮ್ಮ ಚಾನೆಲ್ನಲ್ಲಿ ಆ ಒಂದು ರೆಸಿಪಿಯನ್ನ ಅಂದ್ರೆ ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆ ಒಂದು ಸುಕ್ಕ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ತೋರಿಸ್ತೇವೆ. ಅದರ ಒಂದು ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆಲ್ಲ ಏನೆಲ್ಲ ಆ್ಯಡ್ ಮಾಡ್ತಾರೆ ಇಂಗ್ರೀಡಿಯೆಂಟ್ಸ್ ಅದನ್ನು ಸುಕ್ಕ ಮಾಡೋದಕ್ಕೆ ಅಂತ ನಾವು ನೋಡುವ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಧಾಕರ್ ಪೂಜಾರಿ. ನೀವು ನೋಡ್ತಾ ಇದ್ದೀರಾ ತುಳುನಾಡ ಅಡುಗೆ ಚಾನೆಲ್. ನಾವು ಅಡುಗೆ ಮನೆ ಕಡೆ ಹೆಜ್ಜೆ ಹಾಕೋಣ, ನಮ್ಮ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತಗೊಂಡಿದ್ದೇವೆ ನಾವು, ಅರ್ಧ ಕೆ ಜಿ. ಮತ್ತು ಇಲ್ಲೊಂದು 1/4 ಕೆ ಜಿಯಷ್ಟು ಕಾಬೂಲ್ ಕಡಲೆ ಇದೆ, ಬಿಳಿ ಕಡಲೆ, ದೊಡ್ಡ ದೊಡ್ಡ ಕಡಲೆ. ಸಣ್ಣ ಕಡಲೆ ಕೂಡ ಹಾಕ್ತಾರೆ, ಆದರೆ ಇದು ಹಾಕಿದರೆ ಭಾರಿ ಒಳ್ಳೆಯದಾಗ್ತದೆ ಪದಾರ್ಥ. ಆನಂತರ ಇಲ್ಲಿ ಒಂದು ತೆಂಗಿನಕಾಯಿ ಇಡೀ, ಒಂದು ತೆಂಗಿನಕಾಯಿ ಸ್ವಲ್ಪ ಹಳದಿ ಹುಡಿ ಹಾಕಿದ್ದೇನೆ. ಒಂದು ತೆಂಗಿನಕಾಯಿ ಜಾಸ್ತಿ ಬೇಕಾಗ್ತದೆ ಇದಕ್ಕೆ, ತೆಂಗಿನಕಾಯಿ ಹಾಕಿದರೆ ಪದಾರ್ಥ ಸ್ವಲ್ಪ ಒಳ್ಳೆಯ ರುಚಿ ಬರ್ತದೆ. ಇಲ್ಲಿ ಒಂದು 3 ಚಮಚ ಕೊತ್ತಂಬರಿ ಮತ್ತು 1 ಚಮಚ ಜೀರಿಗೆ ಹಾಕುವಂಥದ್ದು. ನಂತರ ಒಂದು 6 ಕಾಳು ಸಾಕು ಮೆಂತೆಯನ್ನು ಹಾಕುವಂಥದ್ದು. ನಂತರ ಒಂದು 3 ಬೆಳ್ಳುಳ್ಳಿಯನ್ನು, ಇಷ್ಟೇ ಪದಾರ್ಥ ಇದಕ್ಕೆ. ಆನಂತರ ಒಂದು 12 ಮೆಣಸಿದೆ, ಬ್ಯಾಡಗಿ ಮೆಣಸು. ಖಾರ ಜಾಸ್ತಿ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಮಾಡಿದರೆ ಆಯಿತು. ನಾವಿಲ್ಲಿ 12 ತಗೊಂಡಿದೆ. ಈಗ ಯಾವ ರೀತಿ ಇದು ಮಾಡೋದು ನೋಡುವ. ಮೊದಲಿಗೆ ನಾವು ಮೆಣಸನ್ನು ಸ್ವಲ್ಪ ಹುರಿಯುವ, ಒಳ್ಳೆ ಮಾಡಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಒಳ್ಳೆ ಹುರಿತದೆ ಅದು. ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಕಪ್ಪು ಮಾಡೋದಲ್ಲ, ಅದನ್ನು ಕಪ್ಪಾದರೆ ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ ಅದು. ಒಳ್ಳೆ ಕಾಯಿಸುವಂಥ ಉದ್ದೇಶ ಏನಂತ ಹೇಳಿದ್ರೆ ಒಳ್ಳೆ ಪುಡಿ ಆಗಬೇಕು. ಇದು ನಾವು ಮಸಾಲೆ ಕಡಿಯುವಾಗ ಒಳ್ಳೆ ಪುಡಿ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಒಳ್ಳೆ ಕಾಯಿಸಿದ್ರೆ ಭಾರಿ ಒಳ್ಳೆಯದಾಗ್ತದೆ. ಇದು ನಾವು ಇದನ್ನು ಸುಕ್ಕ ಮಾಡೋದಲ್ಲ, ಹಾಗಾಗಿ ಸ್ವಲ್ಪ ಕಾದರೆ ಒಳ್ಳೆಯದಾಗ್ತದೆ. ಅದೇ ರೀತಿ ಸ್ವಲ್ಪ ಎಣ್ಣೆ ಹಾಕಿದರೆ ಪರಿಮಳ ಬರ್ತದೆ ಒಳ್ಳೆಯದು. ಇದಕ್ಕೆ ಫ್ರೆಂಡ್ಸ್ ಹುಳಿ ಹಾಕಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ತೊಂಡೆಕಾಯಿ ಸ್ವಲ್ಪ ಹುಳಿ ಇರ್ತದೆ ಇದರಲ್ಲಿ, ಹಾಗಾಗಿ ಹುಳಿನ ನಾವು ಹಾಕಲಿಕ್ಕಿಲ್ಲ ಹುಳಿ. ಇದು ನಿನ್ನೆ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೇವೆ. ಇದು ಸ್ವಲ್ಪ ದೊಡ್ಡದಾಗಬೇಕು. ಇದು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ಕಾಬೂಲ್ ಕಡಲೆ ಈ ಸಮಾರಂಭಗಳಲ್ಲೆಲ್ಲ ಇದರದ್ದು ಒಂದು ರೆಸಿಪಿಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಮೆಣಸು ಒಳ್ಳೆ ಕಾಯಿದೆ. ಇನ್ನು ಬಾಕಿ ನಾವು ತಗೊಂಡ ಇಂಗ್ರೀಡಿಯೆಂಟ್ಸನ್ನು ಒಳ್ಳೆ ಮಾಡಿ ಹುರಿಯುವ. ಬೆಳ್ಳುಳ್ಳಿ ಒಂದು ಬಿಟ್ಟು ಒಳ್ಳೆ ಮಾಡಿ ಒಂದು ಸ್ವಲ್ಪ ಹುರಿದ್ರೆ ಪುಡಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದರೆ ಸ್ವಲ್ಪ ಪುಡಿ ಬೇಗ ಒಳ್ಳೆ ಕಾಯ್ತದೆ ಅದು, ಮತ್ತು ಪುಡಿ ಮಾಡಲಿಕ್ಕೂ ಈಸಿ ಆಗ್ತದೆ. ಅದೇ ರೀತಿ ಒಂದು 8 ಬೇವ್ರ ಸೊಪ್ಪನ್ನು ಮಿಕ್ಸ್ ಮಾಡಿದ ನಂತರ ಒಳ್ಳೆ ಮಾಡಿ ಹುರಿಯುವಂಥದ್ದು. ಹುರಿದ್ರೆ ಒಳ್ಳೆ ಪುಡಿ ಆಗ್ತದೆ ಅದು. ಓಕೆ, ಈಗ ನಾವು ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡುವ. ಒಳ್ಳೆ ಮಾಡಿ ಫ್ರೈ ಆದ ನಂತರ ಈಗ ನಾವು ತಗೊಂಡಂಥ ಒಂದು ಇಡೀ ತೆಂಗಿನಕಾಯನ್ನು ಒಳ್ಳೆ ಮಾಡಿ ಹುರಿಯುವ. ಅದೇ ಬಾಣಲಿಗೆ ಆಗಿ ಹುರಿಯುವಂಥದ್ದು. ಆದಷ್ಟು ಕಪ್ಪು ಮಾಡೋದು ಬೇಡ, ಒಳ್ಳೆ ಮಾಡಿ ಹುರಿದ್ರೆ ಅರಿಶಿಣ ನೋಡಿ ಹಾಕಿದ್ರಿಂದ ಒಳ್ಳೆ ಬಣ್ಣ ಬರ್ತದೆ. ಓಕೆ ಫ್ರೆಂಡ್ಸ್, ಈಗ ಹುರಿದದ್ದು ಸಾಕು. ನಾವು ಜಸ್ಟ್ ಆಫ್ ಮಾಡಿ ನಾವೆಲ್ಲ ಇಲ್ಲಿ ಒಂದು ಚಿಕ್ಕ ಜಾರಿಗೆ ಹಾಕಿದೆ ಹುರಿದು ಕೊತ್ತಂಬರಿ ಮೆಣಸು ಎಲ್ಲ. ಇದನ್ನು ಸ್ವಲ್ಪ ಒಳ್ಳೆ ಮಾಡಿ ಹುರಿ ಮಾಡುವ. ನೀವು ನೋಡ್ಬೋದು ಒಳ್ಳೆ ಮಾಡಿ ಹುರಿ ಮಾಡಿ ಇಟ್ಟಿದ್ದೇವೆ. ನನಗೆ ಸ್ವಲ್ಪ ತೆಂಗಿನಕಾಯಿ ಇದಕ್ಕೆ ಬೆರೆಸುವ. ಅದೇ ಜಾರಿಗೆ ತೆಂಗಿನಕಾಯನ್ನು ಹಾಕುವಂಥದ್ದು, ನಾವು ಹುರಿದಿಟ್ಟಿರುವಂಥದ್ದು. ತೆಂಗಿನಕಾಯಿಯ ಪರಿಮಳ ಭಾರಿ ಒಳ್ಳೆ ಬರ್ತಾ ಉಂಟು ಫ್ರೆಂಡ್ಸ್. ನೀವು ಇಲ್ಲಿ ನೋಡಿದ್ರಲ್ಲ, ಇದನ್ನು ತೆಂಗಿನಕಾಯಿ ಹಾಕಿದ್ದೇವೆ ಇದಕ್ಕೆ. ಇದನ್ನು ಇನ್ನು ಹುಡಿ ಮಾಡುವುದಾದರೆ ಸ್ವಲ್ಪ ಒಂದು 4 ಸುತ್ತು ಅಷ್ಟೇ, ಜಾಸ್ತಿ ಹುಡಿ ಮಾಡಬಾರ್ದು. ಇದನ್ನು ಸ್ವಲ್ಪ ತಿನ್ನಲಿಕ್ಕೆ ಸಿಗಬೇಕು ಅದು. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇಷ್ಟು ಹುಡಿ ಆದರೆ ಸಾಕು, ಜಾಸ್ತಿ ಒಂದು ಹುಡಿ ಮಾಡೋದು ಬೇಡ. ಬರ್ತಾ ಇದ್ರಲ್ಲ, ಭಾರಿ ಒಳ್ಳೆ ಬಣ್ಣ ಬಂದಿದೆ. ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಕಾಬೂಲ್ ಕಡಲೆಯನ್ನು ಆ್ಯಡ್ ಮಾಡಿ ಬೇಯಿಸುವ. ಒಳ್ಳೆ ಮಾಡಿ ಸ್ವಲ್ಪ ಒಳ್ಳೆ ಬೇಯಬೇಕಿದು. ಬೇಯುವಾಗ ಇದಕ್ಕೊಂದು 1/4 ಚಮಚದಷ್ಟು ಉಪ್ಪು ಹಾಕಿ, ಜಾಸ್ತಿ ಬೇಡ. ಮತ್ತು ಮಣಲಿಗೆ ಒಂದು ಸ್ವಲ್ಪ ಬೇಯುವಾಗ ಉಪ್ಪು ಹಾಕ್ಲಿಕ್ಕೆ ಉಂಟು. ಮತ್ತು ಬೇಕಾದರೆ ನೋಡಿ ಹಾಕಿದರೆ ಆಯಿತು, ಯಾಕಂದರೆ ಉಪ್ಪಿನ ಕಸ ಆಗ್ಬೋದು ಮತ್ತೆ. ಓಕೆ, ನಾವು ಇಲ್ಲಿ ಗ್ಯಾಸ್ ಲೀಡನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ.
ಇಲ್ಲೊಂದು ಬಾಣಲ್ಲಿ ತಗೊಂಡು ಅದಕ್ಕೆ ತೊಂಡೆಕಾಯನ್ನೆಲ್ಲ ಹಾಕುವ. ಹಾಕಿದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು ಹಾಕಿ ಬೇಯಿಸುವಂಥದ್ದು. ನೀರು ಹಾಕುವ. ನೀರು ಹಾಕಿ ಗ್ಯಾಸ್ ಮೇಲೆ ಒಂದು ಇಡೋದಕ್ಕಿಂತ ಮುಂಚೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಬೆರೆಸುವ. ಉಪ್ಪು ಬೆರೆಸಿದ ನಂತರ ಒಲೆ ಮೇಲೆ ಇಟ್ಟು ಬೇಯಿಸುವಂಥದ್ದು. ಇಲ್ಲಿ ಗ್ಯಾಸ್ ಮೇಲೆ ಇಟ್ಟಿದೆ ಬೇಯಲಿಕ್ಕೆ. ಒಳ್ಳೆ ಮಾಡಿ ಬೆಂದ ನಂತರ ಮತ್ತು ಅದಕ್ಕೆ ಕಡಲೆಯನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಉಂಟು. ಓಕೆ ಫ್ರೆಂಡ್ಸ್, ಇಲ್ಲಿ ಕಾಬೂಲ್ ಕಡಲೆ ಚೆನ್ನಾಗಿ ಬೆಂದಿದೆ. ಅದರ ನೀರನ್ನೆಲ್ಲ ಬಸಿದು ನಾವು ಇಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೇವೆ. ನಂತರ ಇನ್ನು ಇದು ತೊಂಡೆಕಾಯಿ ಬೆಂದ ನಂತರ ಅದಕ್ಕೆ ಇದನ್ನು ಆ್ಯಡ್ ಮಾಡುವ. ಒಳ್ಳೆ ಮಾಡಿ ಬೆಂದಿದೆ, ನಾವು ನೋಡುವುದು ಹೊಗೆ ಆಡ್ತಾ ಇದೆ. ಒಂದು ಬಾಣಲೆ ತಗೊಂಡು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕುವ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ ನಂತರ ಸಾಸಿವೆಯನ್ನು ಹಾಕುವ. ಅದರ ನಂತರ ಉದ್ದನ್ನು ಹಾಕುವ. ಇಲ್ಲಿ ಒಳ್ಳೆ ಮಾಡಿ ಕಾಯಿಲೆ ಅದು. ಒಳ್ಳೆ ಕಾದ ನಂತರ ಅದಕ್ಕೆ ನಾವು ತೆಗೆದಿಟ್ಟಂಥ ಬೇವು ಸೊಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಬೇವು ಸೊಪ್ಪನ್ನು ಆ್ಯಡ್ ಮಾಡಿದ್ದೇವೆ. ಅದ ನಂತರ ಒಂದು ಅರ್ಧ ನೀರುಳ್ಳಿಯನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಅರ್ಧ ನೀರುಳ್ಳಿ ಸಾಕು. ಒಳ್ಳೆ ಮಾಡಿ ಫ್ರೈ ಮಾಡಿ ಅದಕ್ಕಿನ್ನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋದು. ಇದು ಬೆಳ್ಳುಳ್ಳಿನ ಆ್ಯಡ್ ಮಾಡಿದೆ. ಸ್ವಲ್ಪ ಅಲ್ಲೇ ಕೈ ಆಡಿಸಿ ಅದಕ್ಕೆ ಒಳ್ಳೆ ಕಾಯಬೇಕದು. ಓಕೆ, ನಾವೀಗ ಹುಡಿ ಮಾಡಿಟ್ಟಂಥ ಒಂದು ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡುವ. ನಾವು ಹುಡಿ ಮಾಡಿಟ್ಟಂಥ ಎಲ್ಲ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಅಂತ ತಿರುಗಿಸುವ. ಫ್ರೆಂಡ್ಸ್, ಉಪ್ಪು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಇದರಲ್ಲಿ ಉಪ್ಪು ನೋಡಿ ಹಾಕೋದು ಒಳ್ಳೆಯದು. ಯಾಕಂತ ಹೇಳಿದರೆ ಇಲ್ಲಿ ನಾವು ತೆಗೆದಿಟ್ಟಂಥ ಕಡಲೆ ಮತ್ತು ತೊಂಡೆಕಾಯಿಗೆ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೇವೆ. ಹಾಗಾಗಿ ಜಾಸ್ತಿ ಉಪ್ಪು ಆಗೋದು ಬೇಡ, ನೋಡಿ ಹಾಕಿದರೆ ಒಳ್ಳೆಯದು. ಒಳ್ಳೆ ಮಾಡಿ ಫ್ರೈ ಮಾಡಿದ ನಂತರ ಅದೊಂದು ಹಸಿ ವಾಸನೆ ಹೋದ ನಂತರ ಇನ್ನು ನಾವು ಮಸಾಲೆ ಒಳ್ಳೆ ಮಾಡಿ ಫ್ರೈ ಆಗಿದೆ. ಈಗ ಇದಕ್ಕೆ ತೊಂಡೆಕಾಯನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ತಿರುಗಿಸುವ. ಭಾಳ ಸಿಂಪಲ್ ರೆಸಿಪಿ ಇದು, ಎಲ್ರಿಗೂ ಇಷ್ಟ ಆಗುತ್ತೆ. ಕೈ ಆಡಿಸಿದ ನಂತರ ಇದಕ್ಕೆ ನಾವು ತೆಗೆದಿಟ್ಟಂಥ ಕಾಬೂಲ್ ಕಡಲೆಯನ್ನು ಆ್ಯಡ್ ಮಾಡೋದು. ಮಾಡಿ ಒಳ್ಳೆ ಮಾಡಿ ತಿರುಗಿಸೋದು. ಫ್ರೆಂಡ್ಸ್, ಇದೇ ರೀತಿ ಮನೆಯಲ್ಲಿ ನೀವು ಕೂಡ ಮಾಡಿ. ಈ ರೀತಿ ಒಂದು ರೆಸಿಪಿ ಭಾಳ ಒಳ್ಳೆ ಆಗುತ್ತೆ ಊಟ ಮಾಡಲಿಕ್ಕೆ. ಈಗ ಒಂದ್ಸರಿ ಬಾಯಿ ಮುಚ್ಚಳ ಹಾಕಿ ಒಳ್ಳೆ ಮಾಡಿ ಬೇಯಿಸುವ ಒಂದು ಸ್ವಲ್ಪ. ಓಹೋ, ನಮ್ಮ ತೊಂಡೆಕಾಯಿ ಮತ್ತು ಕಡಲೆಯ ಪದಾರ್ಥ ಭಾಳ ಒಳ್ಳೆ ಬಂದಿದೆ. ಒಳ್ಳೆ ಬಣ್ಣ ಕೊಟ್ಟಿದೆ ಮತ್ತು ಒಳ್ಳೆ ರುಚಿಕರವಾಗಿದೆ ಮತ್ತು ಪರಿಮಳ ಕೂಡ ಒಳ್ಳೆ ಬರ್ತಾ ಉಂಟು. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಒಂದು ರೆಸಿಪಿಯನ್ನು ಮಾಡಿ. ಹಾಯ್, ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಒಂದು ತುಳುನಾಡು ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಾವು ಕಾಲಕಾಲಕ್ಕೆ ಮಾಡುವಂಥ ವಿಡಿಯೋದ ಒಂದು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇದರಿಂದ ನಮ್ಮ ವಿಡಿಯೋವನ್ನು ನೀವು ಪ್ರತಿ ಸರಿ ದರ್ಶಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.